ವಿವಾದಿತ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಸೈನಿಕರು ಹೆಂಗಸರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂದು ವಿಶ್ವಸಂಸ್ಥೆ ಬೆಂಬಲದ ಮಾನವ ಹಕ್ಕುಗಳ ಸಂಸ್ಥೆ ಹೇಳಿದೆ. ಲಿಂಗಾಧಾರಿತ ಹಿಂಸಾಚಾರವನ್ನು ಸಹ ಇಸ್ರೇಲ್ ಸೈನಿಕರು ನಡೆಸಿದ್ದಾರೆಂದು ಅವರು ಹೇಳಿದ್ದಾರೆ. 2023 ಅಕ್ಟೋಬರ್ 7ರಂದು ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ಹಿಂಸಾತ್ಮಕ ದಾಳಿ ಮಾಡಿದಾಗಿನಿಂದಲೂ ಎಲ್ಲಾ ಬಗೆಯ ಲೈಂಗಿಕ ದೌರ್ಜನ್ಯದ ದೂರು ಇದ್ವು. ಈ ಬಗೆಗೆ ತನಿಖೆ ನಡೆಸಲು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ವಿಭಾಗವು ಸಹ ಶೋಧನಾ ಸಮಿತಿಯೊಂದನ್ನು ರಚಿಸಿತ್ತು. ಇಸ್ರೇಲ್ ಸೇನೆಯ ದೌರ್ಜನ್ಯ ಬರೇ ಆರೋಪವಲ್ಲ, ಅದು ಹೀನ ಕೃತ್ಯ ಮಾಡಿರುವುದು ಸತ್ಯ ಎಂದು ಸಮಿತಿಯು ಸ್ಪಷ್ಟವಾಗಿ ಹೇಳಿದೆ. ವಿಶ್ವಸಂಸ್ಥೆಯೇ ನೇಮಿಸಿದ ಮಾನವ ಹಕ್ಕುಗಳ ಸಮಿತಿಯಾದ್ದರಿಂದ ಇದರ ವರದಿಯನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಹಾಗೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಯಾವುದೇ ವಿಚಾರಣೆಯಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸಲು ಅವಕಾಶವಿದೆ. ಇಸ್ರೇಲ್ ಸೈನಿಕರು ಆಸ್ಪತ್ರೆ ಹಾಗೂ ಚಿಕಿತ್ಸಾ ಸೇವೆಗಳ ಮೇಲೆ ಕೂಡ ದಾಳಿ ಮಾಡಿ ಗಾಯಾಳುಗಳಿಗೆ ಚಿಕಿತ್ಸೆ ಸಿಗದಂತೆ ಮಾಡಿದ್ದಾರೆ. ಸದರಿ ಸಮಿತಿಯ ಸದಸ್ಯ ಸಿರೋಟಿಯವರು ಇಸ್ರೇಲ್ ಎಲ್ಲಾ ಮಾನವೀಯ ಮೌಲ್ಯಗಳನ್ನು ಮಣ್ಣು ಮಾಡಿದೆ ಎಂದಿದ್ದಾರೆ. ಇಸ್ರೇಲ್ ಸರ್ಕಾರವು ಯಥಾ ಪ್ರಕಾರ ಇದನ್ನು ಅಲ್ಲಗಳೆದಿದೆ. Digital Planet, one stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.